ಮಾತಾಡಬೇಡ. ಈಗ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ವಿಶಾಲ್ ಅಂಡ್ ಟೀಮ್ ಎಲ್ಲರಿಗೂ, ಎಲ್ಲ ಹುಡುಗರು. ಯಾರ್ ಗುರು ಇವರು? ಇವರನ್ನು ಎಲ್ಲೋ ನೋಡ್ದಂಗಿದೆಯಲ್ವಾ? ಅವರೇನ ಇವರು? ಛ ಅವರಲ್ಲ. KGFನ ಗರುಡ ಇಲ್ಯಾಕೆ ಬರ್ತಾರೆ? ಅದು ಈ ಥರ ಕೂತ್ಕೋತಾರ? ಸಾಧ್ಯನೇ ಇಲ್ಲ. ಹೀಗಂತ ನೀವು ಅನ್ಕೊಂಡ್ರ? ಈ ಥರ ನೀವು ಅನ್ಕೊಂಡ್ರೆ ಇದು ಸುಳ್ಳು. ಏಕೆಂದರೆ ಇವರೇ ಗರುಡರಾಮ್, ಕನ್ನಡದ ಹೆಮ್ಮೆಯ KGF ಚಿತ್ರದ ಗರುಡ. ಎಸ್, ನಿನ್ನೆಯಷ್ಟೇ ದೊಡ್ಡಬಳ್ಳಾಪುರದ ಗರುಡರಾಮ್ ಅಭಿಮಾನಿಗಳು ಬೆಂಗಳೂರಿನ JP ನಗರಕ್ಕೆ ಬಂದಿದ್ರು. ಇಲ್ಲಿ ಗರುಡರಾಮ್ ಅವರನ್ನು ಭೇಟಿ ಮಾಡಿ ಕುಶಲೋಪರಿ ವಿನಿಮಯ ಮಾಡಿಕೊಂಡ್ರು. ಬಳಿಕ ಎಲ್ಲರೊಂದಿಗೆ ಗರುಡರಾಮ್ ಫೋಟೋವನ್ನು ಕ್ಲಿಕ್ಕಿಸಿಕೊಂಡ್ರು. ಅಷ್ಟೇ ಅಲ್ಲದೆ ಅಗತ್ಯ ಕಾರ್ಯದ ನಿಮಿತ್ತ ಬರಲಾಗದವರಿಗೆ ವಿಡಿಯೋ ಕಾಲ್ ಮೂಲಕ ಮಾತನಾಡಿ ಯೋಗಕ್ಷೇಮ ವಿಚಾರಿಸಿದ್ರು. ಹಾಯ್ ಉಮಾ, ನಮಸ್ತೆ ನಮಸ್ತೆ ಉಮಾ, ಚೆನ್ನಾಗಿದ್ಯಾ? ಬ್ಲರ್ ಕಾಣಿಸ್ತಾ ಇದೆ ಕಣ್ಣ, ನಿನ್ ಮುಖನೇ ಕಾಣಿಸ್ತಾ ಇಲ್ಲ. ನನ್ನ ಮುಖ ಕಾಣಿಸ್ತಾ ಇದೆಯಾ? ಅಯ್ಯೋ ಕರೆಕ್ಟ್, ನಿಂತ್ಕೊ, ಅಲ್ಲೇ ನಿಂತ್ಕೊ, ಅಲ್ಲಾಡ್ಬೇಡ ಅಲ್ಲಾಡ್ಬೇಡ ನಗಬೇಡ, ಮಾತಾಡ್ಬೇಡ. ಈಗ ಕಾಣಿಸ್ತಾ ಇದೆಯಾ? ಓಕೆ. ಏನ್ ಚೆನ್ನಾಗಿ ನಗ್ತಾ ಇದೆಯೋ. ಎಲ್ಲ ಕೆಲಸ ಒಳ್ಳೆ ಹಾರ್ಡ್ ವರ್ಕರ್ ಅಣ್ಣ. ಇವತ್ತು ಬಿಸಿ ಇದ್ದ ಅಂತ ಬರಕ್ಕಾಗ್ಲಿಲ್ಲ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ನಾವೇನಾದ್ರು ಅಲ್ಲಿ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಥಿಯೇಟರ್ ಹತ್ರ ಡಿಸೈನ್ ಮಾಡೋದ್ರಿಂದ ಎಲ್ಲ ಮಾಡ್ತಾನೆ. ನೋಡಿ ಇವ್ರು ಪ್ರಸನ್ನ ಅವರು ಪ್ರತಿಯೊಂದು ಫಂಕ್ಷನ್ಗೂ ನಾವೇನ್ ಮಾಡ್ಬೇಕು ಅಂದ್ರೆ ಇವರು ಇದ್ ಮಾಡ್ತಾರೆ. ನೋಡುವಾಗ ರಗಡಾಗಿ ಕಾಣಿಸೋ ಗರುಡ ಅವರು ಮಗು ಮನಸ್ಸಿನ ವ್ಯಕ್ತಿತ್ವವುಳ್ಳವರು. ಕನ್ನಡದ ಜೊತೆಗೆ ಪರಭಾಷಾ ಚಿತ್ರಗಳಲ್ಲೂ ಬ್ಯುಸಿಯಾಗಿದ್ರು ಯಾವುದೇ ಹಮ್ಮಿಲ್ಲ ಬೆಮ್ಮಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಎಲ್ಲರೊಂದಿಗೆ ಕಂಬದ ಮೇಲೆ ಕುಳಿತುಕೊಂಡು ಪೇಪರ್ ಕಪ್ನಲ್ಲೇ ಟೀ ಕುಡಿದ್ರು. ಇಷ್ಟು ಸಾಕಲ್ವೇ ಗರುಡರಾಮ್ ಎಷ್ಟು ಸಿಂಪಲ್ ಎಂದು ಹೇಳೋದಕ್ಕೆ. ಹಾಯ್ ಉಮಾ, ಕಾಫಿ ಕುಡಿದ್ಯಾ? ಮಾತಾಡ್ಸೋ, ಯಾಕೋ ಸುಮ್ಮನೆ ಆಗ್ಬಿಟ್ಟೆ. ನಾನು ಹೇಳಿದ್ನಲ್ಲ ಸ್ಟ್ಯಾಚು ಅಂತ. ಒಂದು ಮಾತು ಸುರೇಶ್. ಬಾಯ್ ಬಾಯ್ ಉಮಾ. ಹಲೋ ಬಾಯ್. ಸುರೇಶ್. ಇನ್ನು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಗರುಡರಾಮ್ ಅವರಿಗೆ ಗಿಡವನ್ನು ಉಡುಗೊರೆಯಾಗಿ ನೀಡಿದ್ರು. ಇದನ್ನು ಸ್ವೀಕರಿಸಿದ ಅವರು, ನೀವು ನನಗೆ ಚಿನ್ನ ಕೊಟ್ಟಿದ್ರು ಇಷ್ಟೊಂದು ಸಂತೋಷ ಆಗ್ತಿರ್ಲಿಲ್ಲ ಎಂದು ಹೇಳಿದ್ರು. ಇದು ಅಭಿಮಾನಿಗಳಿಗೆ ಮತ್ತಷ್ಟು ಹುರುಪು ನೀಡುವಂತೆ ಮಾಡಿತ್ತು. ಇದಾದ ಬಳಿಕ ಚಿತ್ರರಂಗ ಫ್ಯೂಚರ್ ಯಶ್ ಅವರ ಬಗ್ಗೆಯೂ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ವಿಶಾಲ್ ಅಂಡ್ ಟೀಮ್ ಅವರು ಗರುಡರಾಮ್ ಅವರಿಗೆ ಉಡುಗೊರೆಯೊಂದನ್ನು ನೀಡಿದ್ರು. ಇದನ್ನು ನೋಡಿದ ಗರುಡರಾಮ್, ಏನೋ ಒಂಥರ ಇದು ಚೆನ್ನಾಗಿದೆ, ಥ್ಯಾಂಕ್ ಯು ವಿಶಾಲ್ ಅಂಡ್ ಟೀಮ್ ಎಂದು ಹೇಳಿದ್ರು. ತುಂಬಾ ಖುಷಿ ಆಯ್ತು. ಒಳ್ಳೆ ಗಿಫ್ಟ್ ಕೊಟ್ಟಿದ್ಯಾ ನನಗೆ, ಬಹಳ ಕ್ಯೂಟ್ ಆಗಿ, ಡಿಫ್ರೆಂಟ್ ಆಗಿದೆ, ಯುನಿಕ್ ಐಡಿಯಾ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ವಿಶಾಲ್ ಅಂಡ್ ಟೀಮ್ ಎಲ್ಲರಿಗೂ, ಎಲ್ಲ ಹುಡುಗರು. ಒಟ್ಟಿನಲ್ಲಿ ಗರುಡರಾಮ್ ಅವರ ಭೇಟಿಯ ಬಗ್ಗೆ ದೊಡ್ಡಬಳ್ಳಾಪುರದ ವಿಶಾಲ್ ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ರು. ನಮಸ್ಕಾರ. ಮಾತಾಡಬೇಡ, ಈಗ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ವಿಶಾಲ್ ಅಂಡ್ ಟೀಮ್ ಎಲ್ಲರಿಗೂ, ಎಲ್ಲ ಹುಡುಗರು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.